ನಮಸ್ಕಾರ ಗೆಳೆಯರೆ, ಮತ್ತೊಮ್ಮೆ ಪ್ರಿಸನ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫೈರ್ಮ್ಯಾನ್ ಡ್ರೈವರ್ ರಿಸಲ್ಟ್ ಅಂದ್ಬಿಟ್ಟಿದ್ದಾರೆ 2022. ಡ್ರೈವರ್ ಪೋಸ್ಟ್ಗಾಗಿ ಸಪ್ರೇಟಾಗಿ ಹೆವಿ ಲೈಸೆನ್ಸ್ ಮತ್ತು ಇದ್ದವ್ರನ್ನ ಹೆವಿ ಲೈಸೆನ್ಸ್ ಬ್ಯಾಡ್ಜ್ ಇದ್ದವ್ರನ್ನ ಅಪ್ಲಿಕೇಶನ್ ಕರೆಯಲಾಗಿತ್ತು. ಫೈರ್ಮ್ಯಾನ್ ಡ್ರೈವರ್ ರಿಸಲ್ಟ್ ಅಂದ್ಬಿಟ್ಟಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾದಂಥದ್ದಂದರೆ, ಇದು ಪೊಲೀಸ್ ಇಲಾಖೆಯ ಅಂಡರಲ್ಲಿರ್ತದೆ. ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಮಹಾನಿರೀಕ್ಷಕರ ಕಚೇರಿಯ ಕರ್ನಾಟಕ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಮೊದಲಿಯಾರ್ ರಸ್ತೆ, ಬೆಂಗಳೂರು. ಇವರು ಪೊಲೀಸ್ ಮಹಾನಿರ್ದೇಶಕರ ಅಂಡರಲ್ಲಿರ್ತದೆ. ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು. ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಇಲಾಖೆಯಲ್ಲಿ ಖಾಲಿ ಇರುವ ಅಗ್ನಿಶಾಮಕ ಚಾಲಕ ಉಳಿದ ಮೂಲ ವೃಂದ ಮತ್ತು ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಲಾಗಿತ್ತು. ಅದರಂತೆ ಇದಕ್ಕೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂದರೆ ನಿಮಗೆ ಆಲ್ಮೋಸ್ಟ್ ಇದು ಕನ್ಫರ್ಮೇಷನ್ ಆಗಿರ್ತದೆ. ಇದರಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೂ ಕೂಡ ನೀವು ಇನ್ನು ಕೆಳಗಿನ ಹಂತದವರಿಗೆ ಅವಕಾಶ ದೊರೆಯುತ್ತದೆ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಇಲಾಖೆಯ ಅಗ್ನಿಶಾಮಕ ಚಾಲಕ ಉಳಿದ ಮೂಲ ವೃಂದ 190 ಮತ್ತು 28 ಕಲ್ಯಾಣ ಕರ್ನಾಟಕಕ್ಕಿತ್ತು. ಇದರಲ್ಲಿ SSLCಯಲ್ಲಿ ತತ್ಸಮ ಪರೀಕ್ಷೆಯಲ್ಲಿ ಪಾಸಾಗಿರುವ ಅಂಕಗಳು ನೋಡಿ, ಇಲ್ಲಿ SSLCಯಲ್ಲಿ ಹೆಚ್ಚಿಗೆ ಅಂಕ ಪಡೆದಂಥವರಿಗೆ ಒಂದು ಉತ್ತಮವಾದಂಥ ಅವಕಾಶ ಮತ್ತು ಭಾರಿ ವಾಹನ ಚಾಲನಾ ಪರವಾನಗಿಯನ್ನು ಹೊಂದಿದವರಿಗೆ 1:5 ಅನುಪಾತದಂತೆ ಅರ್ಹ ಅಭ್ಯರ್ಥಿಗಳನ್ನು ದೇಹದಾಢ್ಯ ಮತ್ತು ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ನಡೆಸಲಾಗಿತ್ತು. ದೇಹದಾಢ್ಯ ಮತ್ತು ದೈಹಿಕ ಸಾಮರ್ಥ್ಯ ಪರೀಕ್ಷೆ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಭಾರಿ ವಾಹನ ಚಾಲನಾ ಪರೀಕ್ಷೆ ನಡೆಸಿ ಪೂರ್ಣಗೊಳಿಸಲಾಗಿದೆ. ಅದರಂತೆ ರಿಸಲ್ಟ್ ಅನ್ನು ಬಿಡಲಾಗಿದೆ. ಡೈರೆಕ್ಟಾಗಿ ರಿಸಲ್ಟನ್ನು ನೋಡುವ. ಮೊದಲನೇದಾಗಿ ನೋಡೋದಾದರೆ, ವೀರೇಶ್ ಹಿರೇಮಠ್ ಎನ್ನುವರು SSLCಯಲ್ಲಿ ಆಲ್ರೆಡಿ 88% ಮಾಡಿದ್ದಾರೆ. ಡ್ರೈವಿಂಗ್ ಟೆಸ್ಟ್ ಅಂದರೆ ನಿಮಗೆ ಗಾಡಿಯನ್ನು ಹೊಡ್ಲಿಕ್ಕೆ ಕೊಡ್ತಾರೆ ಮತ್ತು ರೂಲ್ಸನ್ನು ಕೇಳ್ತಾರೆ. RTOದಲ್ಲಿ ಯಾವ ರೀತಿಯಾದಂಥ ಪ್ರೊಸೆಸ್ ಇರ್ತದೋ ಆ ರೀತಿಯಾದಂಥ ಪ್ರೊಸೆಸ್ ನಿಮಗೆ ಇಲ್ಲಿ ದೊರೆಯುತ್ತದೆ. ಇಲ್ಲಿ 100 ಮಾರ್ಕ್ಸನ್ನು ಡ್ರೈವಿಂಗ್ ಟೆಸ್ಟಲ್ಲಿ ಪಡ್ಕೊಂಡಿದ್ದಾರೆ. 188.32 ಮಾರ್ಕ್ಸ್ ಪಡ್ಕೊಂಡಿದ್ದಾರೆ. ಕ್ಯಾಟಗರಿ GM ಅದರ್ಸ್ನಲ್ಲಿ ಇವನ್ನ ಸೆಲೆಕ್ಟ್ ಮಾಡಲಾಗಿದೆ. ಅಂದರೆ ಇಲ್ಲಿ ನೋಡಿ, SSLCಯಲ್ಲಿ ಹೆಚ್ಚಿಗೆ ಪರ್ಸೆಂಟ್ ಆದವರು 85, 84, 83, 83, 86 ಎಲ್ಲ 80 ಮೇಲೆ ಇದ್ದಾರೆ. ಅದರಿಂದ 80ರ ನಂತರದ ವಿದ್ಯಾರ್ಥಿಗಳು ಅತಿ ಹೆಚ್ಚು ಇರುವುದರಿಂದ ನಿಮ್ಗೆ ಆಟೋಮೆಟಿಕ್ಕಾಗಿ ಅಲ್ಲಿ ಡ್ರೈವಿಂಗ್ ಟೆಸ್ಟ್ನಲ್ಲಿ ಜಾಸ್ತಿ ಬಂದಿರ್ತದೆ. ಈ ರೀತಿಯಾದಂಥ ರಿಸಲ್ಟನ್ನು ಬಿಟ್ಟಿದ್ದಾರೆ. ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಇದನ್ನು ಕೊಟ್ಟಿದ್ದೇನೆ. ಇಲ್ಲಿ ಯಾರು ಆಯ್ಕೆಯಾಗಿದ್ದಾರೋ ಅವರಿಗೆಲ್ಲರಿಗೂ ನಮ್ಮ ಚಾನಲ್ ವತಿಯಿಂದ ಕಂಗ್ರ್ಯಾಚುಲೇಷನ್, ಧನ್ಯವಾದಗಳು.